ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ಕಮಲನಯನ ಪಾಟೀಲ್. ಪ್ರಿಯ ವೀಕ್ಷಕರೇ, ಕರಾವಳಿಯ ಸಾಕಷ್ಟು ಭಕ್ತಿ ಸನ್ನಿಧಾನಗಳಲ್ಲಿ ಮುಲ್ಕಿಯ ಶ್ರೀ ವೆಂಕಟರಮಣ ದೇವಸ್ಥಾನವು ಕೂಡ ಪ್ರಖ್ಯಾತಿಯನ್ನು ಹೊಂದಿರುವಂಥದ್ದು. ಇಂತಹ ಪ್ರಖ್ಯಾತ ಮುಲ್ಕಿಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಇದೀಗ ಶ್ರೀ ವೆಂಕಟರಮಣ ದೇವಸ್ಥಾನದ ಮೂಲ ಮುದ್ರಾ ಜೀರ್ಣೋದ್ಧಾರ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಆರಂಭವಾಗಿದೆ. ಅತ್ಯಂತ ವಿಶೇಷವಾದಂಥ ಧಾರ್ಮಿಕ ಚಟುವಟಿಕೆಗಳು ಶ್ರೀ ಕ್ಷೇತ್ರದಾದ್ಯಂತ ಒಂದು ಉತ್ಸಾಹವನ್ನು ಸೃಷ್ಟಿ ಮಾಡಿವೆ. ಇಂತಹ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಇಲ್ಲಿ ನಡೀತಕ್ಕಂಥ ವಿವಿಧ ಧಾರ್ಮಿಕ ಸೇವಾ ಚಟುವಟಿಕೆಗಳನ್ನು ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಒಂದು ಸುತ್ತು ವಿಹರಿಸಿ ನೋಡಿ ಬರೋಣ ಬನ್ನಿ. ಹಾಗಾದರೆ ಈಗಾಗಲೇ ಶ್ರೀ ಕ್ಷೇತ್ರದಲ್ಲಿ ಭಕ್ತಿಯಿಂದ ಹೊರೆಕಾಣಿಕ ಸೇವೆಯನ್ನು ಸಲ್ಲಿಸಲಾಗಿದೆ. ಇಂತಹ ಹೊರೆಕಾಣಿಕ ಸೇವೆಯಲ್ಲಿ ಯಾವ ರೀತಿಯಾಗಿ ಭಕ್ತರು ಪಾಲ್ಗೊಂಡಿದ್ದರು, ಅಲ್ಲಿಯ ಸಡಗರ ಸಂಭ್ರಮ ಯಾವ ರೀತಿಯಾಗಿ ಕಣ್ಣು ಕಟ್ಟಿತ್ತು ಅನ್ನುವುದನ್ನು ಅತ್ಯಂತ ಪ್ರೀತಿಯಿಂದ ಒಮ್ಮೆ ನೋಡಿ ಬರೋಣ. ವೀರ ವೆಂಕಟೇಶ ವೀರ ವೆಂಕಟೇಶ ವೀರಾಧಿವೀರ ವೀರ ವೆಂಕಟೇಶ 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 कठारिधारी वीर वेंकटेश चक्रधारी वीर वेंकटेश कठारिधारी वीर वेंकटेश चक्रधारी वीर वेंकटेश दानवांतक वीर वेंकटेश भक्तरक्षक वीर वेंकटेश वीर वेंकटेश वीराधिवीर वीर वेंकटेश ವೀರ ವೆಂಕಟೇಶ ವೀರ ವೆಂಕಟೇಶ ವೀರಾಧಿವೀರ ವೀರ ವೆಂಕಟೇಶ
ಪ್ರಿಯ ವೀಕ್ಷಕರೇ, ಕರಾವಳಿಯ ಪ್ರಸಿದ್ಧ ಧಾರ್ಮಿಕ ತಾಣಗಳಲ್ಲಿ ಒಂದು ಮತ್ತು ಪ್ರಮುಖವಾದದ್ದೊಂದು ಈ ಮುಲ್ಕಿಯ ಶ್ರೀ ವೆಂಕಟರಮಣ ಶ್ರೀ ಕ್ಷೇತ್ರ. ಶ್ರೀ ಕ್ಷೇತ್ರದಲ್ಲಿ ಇದೀಗ ಶ್ರೀ ವೆಂಕಟರಮಣ ಮೂಲಮುದ್ರಾ ವಿಶೇಷ ಜೀರ್ಣೋದ್ಧಾರ ಮಹೋತ್ಸವ ನಡೀತಾ ಇದೆ. ಇದರ ಪ್ರಥಮ ದಿವಸದ ವಿಶೇಷವಾದಂಥ ಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಮತ್ತು ಆರಂಭಿಕವಾಗಿ ಏನೆಲ್ಲ ಯಜ್ಞ ಯಾಗಾದಿಗಳು ಮತ್ತು ಅದರ ಮಹತ್ವ ಯಾವ ರೀತಿಯಾಗಿ ಇಲ್ಲಿ ಜರುಗ್ತಾ ಇದೆ ಅನ್ನೋದರ ಒಂದು ವಿಶೇಷವಾದಂಥ ಮಾಹಿತಿಯನ್ನು ನಮ್ಮೊಟ್ಟಿಗೆ ಶ್ರೀ ಕ್ಷೇತ್ರದ ಪರ್ಯಾಯ ಅರ್ಚಕರಾದಂಥ ಶ್ರೀ ರಮಾನಾಥ್ ಭಟ್ ಅವರು ಇದ್ದಾರೆ. ಅವರೊಟ್ಟಿಗೆ ಒಂದಷ್ಟು ವಿಶೇಷವಾದಂಥ ಮಾಹಿತಿಯನ್ನು ಪಡೆಯೋಣ. ನಮಸ್ತೆ ಸರ್. ನಮಸ್ತೆ. ಇಲ್ಲಿ ಪ್ರಮುಖವಾಗಿ ಪ್ರಥಮ ದಿವಸ ಅಂದರೆ ಯಾವೆಲ್ಲ ಯಜ್ಞ ಯಾಗಾದಿಗಳು 13ನೇ ತಾರೀಕಿನಂದು ಪ್ರಥಮ ದಿನದ ಈ ಒಂದು ಕಾರ್ಯಕ್ರಮಗಳಲ್ಲಿ ನಡೀತಾ ಇದ್ರೆ ಇದರ ವಿಶೇಷಗಳು ಏನು? ನೋಡಿ, ಇವತ್ತಿನ ದಿವಸ ರಾಮ ತಾರಕ ಮಂತ್ರ ಅಂತ ಹೇಳ್ತೇವೆ. 13 ಅಕ್ಷರಗಳಿರುವಂತಹ ಈ ರಾಮ ಮಂತ್ರ ಇದು ನಿಜಾರ್ಥದಲ್ಲಿ ಏನು ಹೇಳಬೇಕಂತ ಹೇಳಿದರೆ, ಮನುಷ್ಯನಿಗೆ ಪ್ರತಿಯೊಂದು ಜೀವನದಲ್ಲಿಯೂ ಒಂದು ದೇವರ ಅನುಗ್ರಹ ಆಗಬೇಕಂತಾದರೆ ಒಂದು ನಿತ್ಯವಾದಂತಹ ದೇವರ ಸ್ಮರಣೆ ಆಗಲೇಬೇಕು. ಯಾಕೆಂತ ಹೇಳಿದರೆ ಈ ಪ್ರಪಂಚವೇ ಆ ಭಗವಂತನ ಒಂದು ಅವನ ಕೈಯಲ್ಲಿರುವಂಥದ್ದು. ಆದ್ದರಿಂದ ಪ್ರತಿ ಕ್ಷಣಕ್ಕೆ ನಮಗೆ ಬರುವಂತಹ ದುರಿತಗಳ ಪರಿಹಾರ ಆಗಬೇಕಾದ್ರೆ ದೇವರ ಸ್ಮರಣೆ ಖಂಡಿತ ಆಗಬೇಕು. ಅದಲ್ಲದೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ರಾಮಚಂದ್ರನ ಅಥವಾ ಈ ರಾಮ ಜಪದ ಒಂದು ಮಹಿಮೆ ಯಾಕಂತ ಹೇಳಿದರೆ, ಇಲ್ಲಿ ಇವತ್ತಿನ ದಿವಸ ಆಗುವಂಥದ್ದು ಕಾಲಭೈರವನ ಮೂಲಮುದ್ರೆಯ ಒಂದು ಜೀರ್ಣೋದ್ಧಾರ. ಕಾಲಭೈರವ ಅಂತ ಹೇಳಿದರೆ ಒಂದು ಶಿವನ ಒಂದು ಅವತಾರ. ಈ ಶಿವ ಯಾವಾಗಲೂ ರಾಮಚಂದ್ರನ ಜಪವನ್ನು ಮಾಡೋದಂತೆ. ಯಾಕಂತ ಹೇಳಿದರೆ ಅವನೇ ಹೇಳಿದ್ದಾನೆ, ರಾಮ ಅಂದರೆ ಅವನ ಹೆಂಡತಿ ಅವನ ಹತ್ರ ಕೇಳ್ತಾನೆ, ಶಿವನ ಹತ್ರ, ಯಾವುದು ಈ ಕಲಿಯುಗದಲ್ಲಿ ಒಂದು ಅರ್ಥವತ್ತಾದಂತಹ ಎಲ್ಲ ದುರಿತವನ್ನು ಪರಿಹಾರ ಮಾಡುವಂತಹ ಯಾವ ಒಂದು ಮಂತ್ರ ಇದೆ ಅಂತ ಕೇಳುವಾಗ ಈಶ್ವರ ಹೇಳ್ತಾನೆ, ರಾಮ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮತಲ್ಯಂ ರಾಮನಾಮವರಾನನೆ ಅಂದರೆ ಈ ರಾಮನಾಮಕ್ಕೆ ಅಷ್ಟೊಂದು ಮಹತ್ವ ಇದೆ. ಎಲ್ಲ ಮಂತ್ರಗಳಿಗಿಂತಲೂ ಈ ಕಲಿಯುಗದ ಎಲ್ಲ ಕಲಿಯ ಒಂದು ದುರಿತದ ಮಲವನ್ನು ಪರಿಹಾರ ಮಾಡುವಂಥದ್ದು ರಾಮಮಂತ್ರ. ಆದ್ದರಿಂದ ಈ ರಾಮಮಂತ್ರವನ್ನು ಜಪ ಮಾಡಿದರೆ ಎಲ್ಲ ದುರಿತಗಳು ಪರಿಹಾರ ಆಗ್ತದೆ ಅಂತ ಈಶ್ವರ ಸ್ವತಃ ಅವನ ಹೆಂಡತಿಗೆ ಹೇಳಿತ್ತಂಥದ್ದು. ಹಾಗೆ ಇಲ್ಲಿ ಕಾಲಭೈರವ ಯಾವಾಗಲೂ ರಾಮನಾಮವನ್ನು ಜಪ ಮಾಡುವಂಥದ್ದಂತೆ. ಇವತ್ತಿನ ದಿವಸ ವಿಶೇಷವಾಗಿ ಕೇಳಿದ್ರೆ ಎಲ್ಲ ಅಂದರೆ ಪ್ರತಿಯೊಂದು ಮಂತ್ರಕ್ಕೂ ಅದಕ್ಕೇ ಆದಂತಹ ಒಂದು ನಿಯಮಗಳಿವೆ, ಅದಕ್ಕೇ ಬೇಕಾದಂಥ ಅನುಷ್ಠಾನಕ್ಕೆ ಬೇಕಾದಂಥ ಆಚಾರಗಳಿವೆ. ಆದರೆ ಈ ರಾಮಮಂತ್ರಕ್ಕೆ ಅಂತಹ ಆಚಾರ ವಿಚಾರಗಳು ಯಾವುದೂ ಇಲ್ಲ. ಸ್ತ್ರೀ ಬಂಧು ಅಂದರೆ ಸ್ತ್ರೀ ಶೂದ್ರ ಎಲ್ಲರಿಗೂ ಅಂದರೆ ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಪಂಥ ಏನಿದ್ದರೂ ಈ ರಾಮಮಂತ್ರವನ್ನು ಯಾರೂ ಜಪ ಮಾಡ್ಬೋದಂತೆ. ಅದಕ್ಕೆ ಇಂಥದೇ ಒಂದು ನಿಯಮ, ಅದಕ್ಕೆ ಅದಂತೆ ಆದಂತಹ ಒಂದು ಆಚಾರ ಅಂತ ಏನಿಲ್ಲ. ಭಕ್ತಿಯಿಂದ ಈ ಮಂತ್ರವನ್ನು ಜಪ ಮಾಡಬಹುದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಈ ಮಂತ್ರ ಜಪ ಯಾರೂ ಮಾಡಬಹುದು ಅಂತಹ ಒಂದು ವಿಚಾರ ಇರುವುದರಿಂದ ಎಲ್ರಿಗೂ ಸಮಾನವಾಗಿ ಒಂದು ಜಪ ಮಾಡಲಿಕ್ಕೋ ಅಥವಾ ಒಂದು ಸ್ಮರಣೆ ಮಾಡಲಿಕ್ಕೋ ಅವಕಾಶ ಆಗಲಿ ಅಂತ ಈ ನಮ್ಮ ಕ್ಷೇತ್ರದಲ್ಲಿ ಲಿಖಿತವಾದಂತಹ
ಮನಸ್ಸಿನಿಂದ, ಯಾಕೆಂತ ಹೇಳಿದರೆ ಈಗ ಮನಸ್ಸು ಅಂತ ಹೇಳಿದರೆ ಒಂದು ಮಂಗನಾಗಿ ಅದು ಹಿಡಿತದಲ್ಲಿ ಇಟ್ಕೊಂಡು ಜಪ ಮಾಡಲಿಕ್ಕೆ ಖಂಡಿತ ಆಗೋದಿಲ್ಲ. ಬರಿತಾ ಇರುವಾಗ ಹೇಗಂತ, ಬರಿತಾ ಇರುವಾಗ ಮನುಷ್ಯನಿಗೆ ಅಲ್ಲೇ ಮನಸ್ಸು ಹೋಗ್ತದೆ, ಬೇರೆ ಎಲ್ಲಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಲಿಖಿತ ಜಪಕ್ಕೆ ಒಂದು ಹೆಚ್ಚಿನ ಪ್ರಾಶಸ್ತ್ಯ. ಯಾಕೆ ಅಂತ ಹೇಳಿದರೆ ಮನಸ್ಸು ಅಲ್ಲಿ ಕೇಂದ್ರೀಕರಣ ಆಗ್ತದೆ, ಆವಾಗ ಬರೆಯುವಾಗ ದೇವರ ಸ್ಮರಣೆಯೂ ಆಗ್ತದೆ, ಅದರ ಮುಖಾಂತರವಾಗಿ ದೇವರ ಒಂದು ಸೇವೆಯನ್ನು ಅಥವಾ ಒಂದು ಅನುಷ್ಠಾನವನ್ನು ಮಾಡಿದಂತೆ ಆಗ್ತದೆ ಅಂತ ಒಂದು ವಿಚಾರದಲ್ಲಿ ಈ ಲಕ್ಷ್ಯ ಅಂತ ನಾವು ನಿರ್ಧಾರ ಮಾಡಿದ್ದು ಲಕ್ಷ್ಯ ಅಂತ. ಆದರೆ ದೇವರ ಅನುಗ್ರಹದಿಂದ 1 ಕೋಟಿ ಲಿಖಿತ ರಾಮನಾಮ ಜಪ ಆದದ್ದು ಅದು ಸುದೈವ. ಹಾಗೆ ಅದರ ಒಂದು ಯಾವುದೇ ಒಂದು ಜಪ ಆದರೆ ಆ ಜಪಕ್ಕೆ ಏನಂತ ಹೇಳಿದರೆ ಒಂದು ವಿಚಾರ ಹೇಗಿದೆ ಅಂತ ಹೇಳಿದರೆ ಅದಕ್ಕೆ ಬೇಕಾದ ಒಂದು ಹವಿಸ್ಸನ್ನು ಕೊಟ್ಟು ದೇವರನ್ನು ಪ್ರಸನ್ನೀಕರಿಸುವುದಂತ ಇದೆ. ಹಾಗೆ ಇವತ್ತಿನ ದಿವಸ ಹಾಗೆ ಮಾಡಿದಂತಹ ಅಂದರೆ ಲಿಖಿತ ಜಪ ಯಜ್ಞವನ್ನು ಮಾಡಿದಂತಹ ಎಲ್ಲ ಒಂದು ಪೂರ್ಣ ಶ್ರೇಯಸ್ಸಿಗೋಸ್ಕರವಾಗಿ ಹವನದ ಮುಖಾಂತರವಾಗಿ ದೇವರಿಗೆ ದಶಾಂಶ ಅಯುತವಾದಂತಹ ಪಾಯಸದಿಂದ ಆ ಶ್ರೀರಾಮನಿಗೆ ಎಲ್ಲ ಪರಿವಾರ ದೇವರಿಗೆ ಹವಿಸ್ಸನ್ನು ಕೊಟ್ಟು ದೇವರನ್ನು ಸಂತೃಪ್ತಿಗೊಳಿಸುವುದು ಒಂದು ವಿಶೇಷವಾದಂಥ ಆರಾಧನೆ ಇವತ್ತಿನ ದಿವಸ ನಡೀತಾ ಇದೆ. ಪ್ರಿಯ ವೀಕ್ಷಕರೇ, ಪ್ರಥಮ ದಿನದ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಶ್ರೀ ಕ್ಷೇತ್ರದಲ್ಲಿ ಶ್ರೀ ವೆಂಕಟರಮಣ ದೇವರಿಗೆ ಅತ್ಯಂತ ಭಕ್ತಿಯಿಂದ ಸೇವೆಗಳು ಸಲ್ಲಿಸಲಾಗ್ತಾ ಇದೆ. ಇಂತಹ ಸೇವೆಗಳಲ್ಲಿ ಭಕ್ತರು ಕೂಡ ಮೈಮರೆತು ವಿಶೇಷವಾದಂಥ ಒಂದಷ್ಟು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟು ಪ್ರಥಮ ದಿನದ ವಿಶೇಷವಾದಂಥ ಚಟುವಟಿಕೆಗಳನ್ನು ನೋಡೋಣ. ಇಲ್ಲಿ ಧಾರ್ಮಿಕ ಉತ್ಸವಗಳು ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನು ಕೂಡ ಅತ್ಯಂತ ಕುತೂಹಲದಿಂದ ನೋಡೋಣ. ಅದಕ್ಕಿಂತ ಮೊದಲಿಗೆ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಪ್ರಿಯ ವೀಕ್ಷಕರೇ, ಮುಲ್ಕಿಯ ಪ್ರಖ್ಯಾತಿಯನ್ನು ಹೊಂದಿದ ಶ್ರೀ ಕ್ಷೇತ್ರ ವೆಂಕಟರಮಣ ಸನ್ನಿಧಾನದಲ್ಲಿ ಅತ್ಯಂತ ಭಕ್ತಿಯಿಂದ ಭಕ್ತರು ವಿಶೇಷವಾದಂಥ ಸಾಕಷ್ಟು ಚಟುವಟಿಕೆಗಳಲ್ಲಿ ಮಗ್ನರಾಗಿದ್ದಾರೆ. ಭಕ್ತಿಯ ಮೈಮನಗಳಿಂದ ದೇವರಿಗೆ ತಮ್ಮದೇ ಆದಂಥ ಒಂದಷ್ಟು ಸೇವೆಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಬನ್ನಿ, ಇನ್ನಷ್ಟು ವಿಶೇಷವಾದಂಥ ಶ್ರೀದೇವರ ಉತ್ಸವದಲ್ಲಿ ಯಾವೆಲ್ಲ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದನ್ನು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಭಕ್ತಿಯಿಂದ ಒಮ್ಮೆ ಒಂದು ಸುತ್ತು ವಿಹರಿಸಿ ನೋಡಿಕೊಂಡು ಬರೋಣ.
ಪ್ರಿಯ ವೀಕ್ಷಕರೇ, ಪ್ರಸಿದ್ಧವಾದ ಭಕ್ತಿಯ ತಾಣ ಶ್ರೀ ಮುಲ್ಕಿ ವೆಂಕಟರಮಣನ ಈ ಸನ್ನಿಧಾನದಲ್ಲಿ ಏನು ಅತ್ಯಂತ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೀತಾ ಇರುವ ಶ್ರೀ ವೆಂಕಟರಮಣ ದೇವರ ಜೀರ್ಣೋದ್ಧಾರ ಮಹೋತ್ಸವ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಥಮ ದಿನದ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮೊದಲಿಗೆ ಒಂದಷ್ಟು ವಿಶೇಷವಾದಂಥ ಹೊರೆಕಾಣಿಕಾ ಸೇವೆ ಕೂಡ ಜರುಗಿದೆ. ಇಂತಹ ಹೊರೆಕಾಣಿಕಾ ಸೇವೆ ಯಾವ ರೀತಿಯಾಗಿ ಭಕ್ತರ ಸಡಗರ ಸಂಭ್ರಮದ ಪಾಲ್ಗೊಳ್ಳುವಿಕೆಯಲ್ಲಿ ಜರುಗಿತು ಮತ್ತು ಇದರ ವಿಶೇಷತೆಗಳೇನು ಎನ್ನುವುದರ ಬಗ್ಗೆ ನಮ್ಮೊಟ್ಟಿಗೆ ಇಂತಹ ವಿಶೇಷ ಮಹೋತ್ಸವದ ಸಮಿತಿಯ ಸದಸ್ಯರಾದಂಥ ಶ್ರೀಯುತ ಜಿ ಕಾಮತ್ರವರಿದ್ದಾರೆ. ಅವರೊಟ್ಟಿಗೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ. ಸರ್ ನಮಸ್ತೆ. ಸರ್, ಈಗಾಗಲೇ ಈ ಒಂದು ಕ್ಷೇತ್ರದಲ್ಲಿ ಹೊರೆಕಾಣಿಕೆ ಸೇವೆ ಅತ್ಯಂತ ಸಡಗರ ಸಂಭ್ರಮದಿಂದ ಭಕ್ತರ ಪಾಲ್ಗೊಳ್ಳುವಿಕೆಯಲ್ಲಿ ನಡೆದಿದೆ. ಇದರ ವಿಶೇಷತೆಗಳು ಯಾವ ರೀತಿಯಾಗಿ ಜರುಗಿತು, ಏನೆಲ್ಲ ಮಾಹಿತಿ ಇದೆ? ಇವತ್ತಿನಿಂದ 5 ದಿನಗಳ ಕಾಲ ಈ ಕಾರ್ಯಕ್ರಮಗಳು ಯಜ್ಞ ಹವನಾದಿಗಳು ನಡೀತವೆ. ಅದಕ್ಕೆ ಪೂರ್ವಭಾವಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ದೇವಸ್ಥಾನಗಳಿಂದ, ಅಂದರೆ ತುಂಬ ದೇವಸ್ಥಾನಗಳು ಈ ಕಾರ್ಯಕ್ರಮದ ಉಪಯೋಗಕ್ಕಾಗಿ ಹೊರೆಕಾಣಿಕೆ ರೂಪದಲ್ಲಿ ದವಸ ಧಾನ್ಯ, ಅಕ್ಕಿ, ಕಾಯಿಪಲ್ಯ ಮುಂತಾದವುಗಳನ್ನು ವಿಜೃಂಭಣೆಯಿಂದ ನಿನ್ನೆ ತಂದು ಒಪ್ಪಿಸುತ್ತಾರೆ. ಹೊರೆಕಾಣಿಕೆ ಸಮರ್ಪಣೆಯು ಎಲ್ಲ ಊರಿನಿಂದ ಬಂದ ಹೊರೆಕಾಣಿಕೆಯನ್ನು ಒಂದು ಕೇಂದ್ರ ಸ್ಥಳದಲ್ಲಿ ಶೇಖರಿಸಿ ಅಲ್ಲಿಂದ ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ನಿನ್ನೆ ಕ್ಷೇತ್ರಕ್ಕೆ ತರಲಾಗಿದೆ. ಈ ರೀತಿ ತಂದಂಥ ಎಲ್ಲ ಹೊರೆಕಾಣಿಕೆಯನ್ನು ಕ್ರಮಬದ್ಧವಾಗಿ ಅಕೌಂಟಿಂಗ್ ಮಾಡಿ, ಅಂದರೆ ಕ್ರಮಬದ್ಧವಾಗಿ ಅವರಿಗೆಲ್ಲವನ್ನು ಅವರ ಸಮರ್ಪಣೆಯನ್ನು ರೆಕಾರ್ಡ್ ಮಾಡಿ ಅವರಿಗೆ ರಸೀದಿ ನೀಡಿ ದೇವಸ್ಥಾನಕ್ಕೆ ಪಾವತಿ ಮಾಡಲಾಗಿದೆ. ಹಾಗೆ ಈ ದಿವಸ ನಡೀತಕ್ಕಂಥ ವಿಶೇಷವಾಗಿ ಪ್ರಥಮ ದಿನದಂದು ಏನೆಲ್ಲ ಜೀರ್ಣೋದ್ಧಾರ ಮಹೋತ್ಸವ ಕಾರ್ಯಕ್ರಮಗಳು ನಡೀತಾ ಇದೆ, ಇದರ ವಿಶೇಷತೆಗಳ ಕುರಿತಂತೆ. ಜೀರ್ಣೋದ್ಧಾರ ಇದು 5 ದಿನಗಳ ಕಾಲ ನಡೀತದೆ. ಅದರಲ್ಲಿ 5 ದಿನ ಬೇರೆ ಬೇರೆ ಯಜ್ಞಗಳಿವೆ. ಇವತ್ತು ರಾಮನಾಮ ಯಜ್ಞ. ಇದಕ್ಕಾಗಿ ನಾವು ಪುಸ್ತಕಗಳನ್ನು ಯಾರಿಗೆಲ್ಲ ರಾಮನಾಮ ಬರೆಯುವ ಇಂಟ್ರೆಸ್ಟ್ ಉಂಟು ಎಲ್ಲರಿಗೂ ಎಲ್ಲ ಮನೆಗಳಿಗೂ ಪುಸ್ತಕಗಳನ್ನು ಕೊಟ್ಟಿದ್ದೇವೆ. ಅದನ್ನೆಲ್ಲ ಬರೆದು ಅವರು ಇವತ್ತು ತಂದು ಒಪ್ಪಿಸಿ ರಾಮನಾಮ ಯಜ್ಞ ಆದ ಮೇಲೆ, ಪೂರ್ಣಾವತಿ ಆದಮೇಲೆ ಅದನ್ನು ತಮ್ಮ ಸ್ವಂತ ನಿಂತು ದೇವರ ಮುಂದೆ ಕೃಷ್ಣಾರ್ಪಣೆ ಮಾಡಬೇಕು ಇವತ್ತು. ಅನಂತರ ಅದನ್ನು ಮುಂದೆ ನಾವು ಉಪಯೋಗಕ್ಕಾಗಿ ತೆಗೆದಿಡಲ್ಪಡ್ತದೆ. ಇದು ಇವತ್ತಿನ ಕಾರ್ಯಕ್ರಮ ಇಷ್ಟೇ. ಇನ್ನು ಉಳಿದ 4 ದಿನಗಳು ಕೂಡ ಇದೇ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳಿವೆ. ಈ ಕಾರ್ಯಕ್ರಮದ ಒಂದು ಅವಧಿಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ರೀತಿ ಕಾಶಿ ಮಠಾಧೀಶರಾದ ಸಮಯೇಂದ್ರ ತೀರ್ಥಗಳು ಕೂಡ 16ನೇ ತಾರೀಕಿನಂದು ಭೇಟಿ ನೀಡಲಿದ್ದಾರೆ. ಆ ದಿನಗಳಲ್ಲಿ ವಿಶೇಷವಾದ ಕಾರ್ಯಕ್ರಮಗಳು ಇವೆ. ಅದೇ ರೀತಿ 5 ದಿನಗಳು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ.
ಪ್ರಿಯ ವೀಕ್ಷಕರೇ, ಮುಲ್ಕಿಯ ಶ್ರೀ ಕ್ಷೇತ್ರ ವೆಂಕಟರಮಣ ಸನ್ನಿಧಾನದಲ್ಲಿ ಸಾಕಷ್ಟು ವಿಜೃಂಭಣೆಯ ಕಾರ್ಯಕ್ರಮಗಳು ಮತ್ತು ಧಾರ್ಮಿಕ ವಿಧಿವಿಧಾನಗಳು ಅತ್ಯಂತ ಸಡಗರ ಸಂಭ್ರಮದಿಂದ ನಡೀತಾ ಇದೆ. ಇಂತಹ ಕ್ಷೇತ್ರಕ್ಕೆ ಇಲ್ಲಿಯ ಬಂದು ಭಕ್ತಿಯ ಸೇವೆಯನ್ನು ನೀಡುವುದರ ಜೊತೆಗೆ ಇಲ್ಲಿಯ ಒಂದಷ್ಟು ಉತ್ಸವಗಳನ್ನು ಅದರಲ್ಲಿ ಪಾಲ್ಗೊಳ್ಳುತ್ತಾ ಒಂದಷ್ಟು ವಿಶೇಷ ಚಟುವಟಿಕೆಗಳಲ್ಲಿ ಪಾಲ್ಗೊಂಡವರಲ್ಲಿ ಒಬ್ಬರು ನಿಮ್ಮ ಪ್ರೀತಿಯ ಗಾಯಕರು ನಮ್ಮೊಟ್ಟಿಗಿದ್ದಾರೆ, ರವೀಂದ್ರನಾಥ್ ಪ್ರಭು ಅವರು. ಬನ್ನಿ ಅವರೊಟ್ಟಿಗೆ ಒಂದಷ್ಟು ಈ ಕ್ಷೇತ್ರದ ಕುರಿತಂತೆ ಮಾತನಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಸ್ಪಂದನ ವೀಕ್ಷಕರಿಗೆ, ಎಲ್ಲ ಭಜಕ ವೃಂದಕ್ಕೆ, ಸಮಾಜ ಬಾಂಧವರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಹೇಳ್ತೇನೆ. ವಿಶೇಷವಾಗಿ ಇತಿಹಾಸ ಪ್ರಸಿದ್ಧ ಮುಲ್ಕಿಯ ಒಳಲಂಕೆಯ ವೆಂಕಟರಮಣ ದೇವಸ್ಥಾನ, ನರಸಿಂಹ ದೇವರು ಇಲ್ಲಿಯ ಪಟ್ಟದ ದೇವರಾಗಿ ವಿರಾಜಮಾನರಾಗಿದ್ದಾರೆ. ಅದೇ ರೀತಿ ಬಿಂದು ಮಾಧವ, ವಿಠ್ಠಲ ಈ ಕ್ಷೇತ್ರದ ಜಾಗೃತ ಕ್ಷೇತ್ರ ಅಂತ ಹೇಳ್ತಾರೆ. ಇಲ್ಲಿ ಪ್ರಾರ್ಥನೆ ಮಾಡಿದಂತಹ ಯಾವತ್ತೂ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸಿಕೊಟ್ಟಂತಹ ಕೀರ್ತಿ ಈ ನಮ್ಮ ದೇವರದಾಗಿದೆ. ವಿಶೇಷವಾಗಿ ಪ್ರಶ್ನಾ ಮಾರ್ಗದ ಮೂಲಕ ಹಲವಾರು ದೋಷಗಳು ಕಂಡು ಬಂದಾಗ ಅದಕ್ಕೆ ಸೂಕ್ತ ಪರಿಹಾರ ಪೂರ್ವಕವಾಗಿ ಈ ಎಲ್ಲ ಕಾರ್ಯಕ್ರಮಗಳು ಈ ಶ್ರೀ ದೇವಳದಲ್ಲಿ ಬಹಳ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಹಲವಾರು ಪ್ರಾಯೋಜಕರು, ಭಕ್ತಬಂಧುಗಳು ತಮ್ಮ ಉದಾರ ಮನಸ್ಸಿನಿಂದ ಕೊಟ್ಟಂತಹ ಸೇವೆಗಳನ್ನು ಯಥಾಪೂರ್ವಕವಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ಭಕ್ತಿ ಶ್ರದ್ಧೆಯಿಂದ ಪಾಲಿಸಿಕೊಂಡು ಬರ್ತಾ ಇದೆ. ನಿನ್ನೆ 12ನೇ ತಾರೀಕಿನಿಂದ ಇಲ್ಲಿ ಈ ಒಂದು ವಾರದ ಕಾರ್ಯಕ್ರಮ ಏನಿದೆ ಅದು ಪುರಮೆರವಣಿಗೆಯ ಮೂಲಕ ಹೊರೆ ಕಾಣಿಕೆಯನ್ನು ಅರ್ಪಿಸುವುದರ ಮೂಲಕ ಭಕ್ತಿ ಶ್ರದ್ಧೆಯಿಂದ ಭಜಕರು ಅರ್ಪಿಸಿದ್ದಾರೆ. ಇವತ್ತು ಬೆಳಿಗ್ಗೆ ಶ್ರೀರಾಮನಾಮ ಯಜ್ಞ ಈಗಾಗಲೇ ಸಂಪನ್ನಗೊಂಡಿದೆ. ಪುರೋಹಿತ ವೃಂದದ ಒಂದು ಮಾರ್ಗದರ್ಶನ, ಅದೇ ರೀತಿ ದೇವತಾನುಗ್ರಹದಿಂದ ಯಜ್ಞ ಪೂರ್ಣಾಹುತಿಯಾಗಿದೆ. ಇಂದು ಬೆಳಿಗ್ಗೆ ಉಗ್ರಾಣ ಮುಹೂರ್ತ, ಅದೇ ರೀತಿ ಪ್ರಾರ್ಥನೆಯ ಮೂಲಕ ಯಜ್ಞ ಪ್ರಾರಂಭವಾಗಿ ಈಗ 12:30 ಯಜ್ಞದ ಪೂರ್ಣಾಹುತಿಯಾಗಿದೆ. ಇನ್ನು ಮಹಾನೈವೇದ್ಯ, ಮಹಾಮಂಗಳಾರತಿ, ಭೂರಿ ಸಮರಾಧನೆ ಇತ್ಯಾದಿ ಕಾರ್ಯಕ್ರಮಗಳು ಇನ್ನೂ ಜರುಗಲಿಕ್ಕಿದೆ. ಅದೇ ರೀತಿ ಸಂಜೆ 6:30 ಶ್ರೀರಾಮಕಥಾ ಪ್ರವಚನ, ರಾತ್ರಿ ಪೂಜೆ, ಪ್ರಸಾದ ವಿತರಣೆ ಇತ್ಯಾದಿ ಕಾರ್ಯಕ್ರಮಗಳು ನಿನ್ನೆಯಿಂದ ಆರಂಭಗೊಂಡು ಸುಮಾರು 17ನೇ ತಾರೀಕಿನವರೆಗೆ ವೆಂಕಟೇಶ್ವರನ ಶ್ರೀನಿವಾಸ ಕಲ್ಯಾಣೋತ್ಸವದ ಮುಖೇನ ನಮ್ಮ ಪೂಜ್ಯ ಗುರುವರಿಯರ ಸಮಕ್ಷಮದಲ್ಲಿ ಉಪಸ್ಥಿತಿಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಈ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸುವಂತಹ ಎಲ್ಲ ಭಕ್ತಾದಿಗಳಿಗೆ ಶ್ರೀದೇವರು ಅವರ ಸರ್ವ ಮನೋಭೀಷ್ಟಗಳನ್ನು ಆಶೀರ್ವದಿಸಿ ಅನುಗ್ರಹಿಸಿ ಆಯುಷ್ಯ, ಆರೋಗ್ಯ, ಸಕಲಷ್ಟೈಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಅವರ ಜೀವನದಲ್ಲಿ ನೀಡಲಿ ಅಂಥೇಳಿ ನಾನು ಪ್ರಾರ್ಥಿಸಿ ಎಲ್ಲ ಭಜಕ ವೃಂದಕ್ಕೆ ನನ್ನ ನಮಸ್ಕಾರವನ್ನು ತಿಳಿಸ್ತೇನೆ. ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್.
ಪ್ರಿಯ ವೀಕ್ಷಕರೇ, ಇದುವರೆಗೂ ಇವತ್ತಿನ ಪ್ರಥಮ ದಿನದ ಮುಲ್ಕಿಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಶ್ರೀ ವೆಂಕಟರಮಣ ಮೂಲಮುದ್ರಾ ಜೀರ್ಣೋದ್ಧಾರ ಮಹೋತ್ಸವ ಜರುಗುತ್ತಾ ಇದೆ, ಯಾವೆಲ್ಲ ಚಟುವಟಿಕೆಗಳು ಅತ್ಯಂತ ಭಕ್ತಿಯಿಂದ ನಡೀತಾ ಇದೆ ಅಂತಕ್ಕಂಥ ವಿಶೇಷ ಸಾಕಷ್ಟು ಚಟುವಟಿಕೆಗಳನ್ನು ಭಕ್ತರು ಯಾವ ರೀತಿಯಾಗಿ ಅತ್ಯಂತ ಮೈಮನಗಳನ್ನು ಸಮರ್ಪಿಸಿಕೊಂಡು ಭಕ್ತಿಯಿಂದ ದೇವರಿಗೆ ವಿವಿಧ ಸೇವೆಗಳನ್ನು ಸಮರ್ಪಿಸ್ತಾ ಇದ್ದಾರೆ, ಇವೆಲ್ಲವುಗಳನ್ನು ಕೂಡ ಪ್ರೀತಿಯಿಂದ ನಾವಿಂದು ನೋಡಿದ್ದೇವೆ. ಇದೇ ಇವತ್ತಿನ ವಿಶೇಷ. ಶ್ರೀ ವೆಂಕಟರಮಣರ ಕೃಪೆ ಎಲ್ಲರಿಗೂ ಸಿಗಲಿ ಅಂತಕ್ಕಂಥ ಭಕ್ತಿಯ ಸದಾಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.